ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಜಟಾಧರ ಪಾಂಡುರಂಗ ಶೂಲಹಸ್ತಕೃಪಾನಿಧೆ ಸರ್ವರೋಗಹರಂ ದೇವ ದತ್ತಾತ್ರೇಯ ಗುರುಂ ಭಜೆ. ಓಂ ಸತ್ಯಬ್ರಹ್ಮಾಯ ವಿದ್ಮಹೇ ಅಹಿಂಸಾಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯಾತ್. ಸ್ವಲ್ಪ ಶಬ್ದ ಕಮ್ಮಿ ಮಾಡಿದರೆ ಮಾತಾಡ್ಬೋದು ಅಂದ್ಕೊಳ್ತೀನಿ. ಯಾಕೆ ನಾವು ಅರ್ಧ ಆಯುಷ್ಯ ಮಾತಾಡೋದ್ರಲ್ಲೇ ಕಳೆದಿದ್ದೀವಿ. ಇನ್ನು ಉಳಿದ ಆಯುಷ್ಯ ಆದರೂ ಕೆಲಸ ಮಾಡೋದ್ರಲ್ಲಿ ಕಳೆಯುವ. ಯಾಕಂದರೆ ಪರಿವರ್ತನೆ ಆದ ವಚನ ಪ್ರವಚನ ಅಂತ. ನಾನು ನಿಮ್ಮ ಹತ್ರ ನಾನಿವತ್ತು ಕಲಿಯೋಕೆ ಏನಾರು ಹೇಳೋಣ ಅಂತ ಬಂದೆ. ಆದರೆ ನಿಮ್ಮ ಊರು ನನಗೆ ಪಾಠ ಕಲಿಸ್ದಾಗ ಕಾಣುತ್ತೆ. ಆ ಒಗ್ಗಟ್ಟು ಅನ್ನೋ ಪಾಠ ನಿಮ್ಮ ಊರಿಂದ ನಾನು ಕಲಿತೆ. ಅದಕ್ಕೆ ಆ ನಮಸ್ಕಾರ ಮಾಡಿ. ಇನ್ನೊಂದು ಆ ಸನ್ಮಾನ ಒಂದು ಕನ್ಫ್ಯೂಷನ್ ಇರ್ಬೋದು. ಯಾಕೆ ಶಾಲ್ ತೆಗೆದು ಗುರುಗಳೆಲ್ಲ ಹಾಕಿದ್ರು? ಗುರುಗಳಾಗಂತೂ ನಾನು ಬರಲಿಲ್ಲ. ಒಬ್ಬ ಕೆಲಸದವನು, ಅವನಿಗೆ ಹೆಸರಿಲ್ಲ ಅಷ್ಟೇ ನಾನು ಹೇಳ್ಕೊಳ್ಳೋದು. ಯಾಕಂದರೆ ನಾವೇನೇ ಆರೋಪ ಹಾಕ್ಕೊಂಡ್ರು ನಾನದು, ನಾನಿದು, ನಾನು ಗಂಡು, ನಾನು ಹೆಣ್ಣು, ಕೊನೆಗೆ ಮಣ್ಣಾಗ್ತೀವಿ. ಹೇಳಿದ್ದೆಲ್ಲ ಸುಳ್ಳಾಗುತ್ತೆ. ಮಣ್ಣಾದ ಮೇಲೂ ಆ ಹೆಸರು ಪ್ರಪಂಚದಲ್ಲಿ ಉಳಿಬೇಕು ಅಂದರೆ ಕೋಟಿ ಚೆನ್ನಯ್ಯ ಅವ್ರ ಥರ ಬದುಕಿದ್ರೆ ಉಳಿಯುತ್ತೆ ಅನ್ನಕೊಳ್ತೀವಿ. ಒಬ್ಬ ಮನುಷ್ಯ ಧರ್ಮದಿಂದ ಪ್ರಜೆ ಆಗ್ತಾನೆ, ಪ್ರಜ್ಞೆಯಿಂದ ಮಾನವ ಮಾಧವ ಆಗ್ತಾನೆ ಅನ್ನೋದಕ್ಕೆ ಸಾಕ್ಷಿ ಕೋಟಿ ಚೆನ್ನಯ್ಯ. ಇನ್ನೊಂದು, ನಿಮ್ಮ ಹಳ್ಳಿಲಿ ಬಂದಾಗ ನನಗನ್ಸಿದ್ದು, ಇವತ್ತು ನನಗೆ 3 ಪ್ರೋಗ್ರಾಮ್. ಒಂದು ದೊಡ್ಡ ರಿಸೆಪ್ಷನ್ ನಾನೇ ಮಾಡಿದ ಮದುವೆ, ಇನ್ನೊಂದು ನಾನೇ ನಿಶ್ಚಯ ಮಾಡಿದ ನಿಶ್ಚಿತಾರ್ಥ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಜೀವರಾಜ್ ಅವರದು. ಇವತ್ತು ನನಗಿಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿರೋದು ಗೊತ್ತಿರಲಿಲ್ಲ, ಮರೆತು ಹೋಗಿತ್ತು. ಪಾಪ ಸುದರ್ಶನ್ ಅವರೆಲ್ಲ ನನಗೆ ಮಂಗಳೂರಲ್ಲಿ ಹೇಳಿದರು. ನಿನ್ನೆ ರಾತ್ರಿ 9:30 ನಮ್ಮ ಸುನಿಲ್ ಫೋನ್ ಮಾಡಿ ಹೇಳಿದೆ, ಗುರೂಜಿ ಬರಬೇಕು ಮಧ್ಯಾಹ್ನಕ್ಕೆ ಕಷ್ಟ, ಸಂಜೆಗಾದರೂ ಬರ್ತೀನಿ. ಯಾಕೆ ನನಗೆ ಮತ್ತೆ ವಾಪಸ್ ಈಗ ಬ್ಯಾಂಗ್ಳೂರು ಹೋಗ್ಲಿಕ್ಕಿದೆ. ಇನ್ನೂ 2-3 ದಿನ ಪ್ರೋಗ್ರಾಮ್ ಇದೆ, ಮತ್ತು ಕಾಶಿ ಯಾತ್ರೆ ಇದೆ. ಅದ್ರ ಮಧ್ಯ ನನಗೆ ಎಲ್ಲ ಪ್ರೋಗ್ರಾಮಿಗೆ ಹೋದರೂ ಇವತ್ತು ಖುಷಿ ಸಿಗ್ತಿತ್ತೋ ಗೊತ್ತಿಲ್ಲ. ಈ ಹಳ್ಳಿಲಿ ಬಂದು ಈ ಹಳ್ಳಿ ವ್ಯವಸ್ಥೆ ನೋಡಿ ಮನಸ್ಸಿಂದ ಖುಷಿಯಾಯಿತು. ಮತ್ತು ಆ ಇಡೀ ಚಪ್ರ ಹಾಕೋದ್ರಿಂದ, ಮಾವಿನೆಲೆ ಕಟ್ಟೋದ್ರಿಂದ ಎಲ್ಲದರಲ್ಲೂ ಪರ್ಫೆಕ್ಷನ್. ಯಾವ ಇವೆಂಟ್ ಮ್ಯಾನೇಜ್ಮೆಂಟ್ ಅವನಿಗೆ ಕೊಟ್ಟರು ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಉತ್ಪ್ರೇಕ್ಷೆ ಅಲ್ಲ. ನಾನು ಸ್ವಲ್ಪ ಫಿಲ್ಟ್ರಿಲ್ಲದೆ ಮಾತಾಡೋನು. ಅಂದರೆ ಡೈಲಾಗ್ ಹೊಡೆದ ಅಭ್ಯಾಸ ಇಲ್ಲ, ಏನು ಅನಿಸುತ್ತೆ ಅದನ್ನು ಮಾತಾಡಿಬಿಡ್ತೀನಿ. ಹಾಗಾಗಿ ಈ ಪ್ರತಿ ಕಾರ್ಯಕರ್ತರು ಇವತ್ತು ಇಲ್ಲಿ ಚೀಫ್ ಗೆಸ್ಟ್ ನಾನಲ್ಲ. ಹಾಗಾಗಿ ಆ ಕಾರ್ಯಕರ್ತನಿಗೆ ನಾನು ಸನ್ಮಾನವನ್ನು ಮಾಡಿದ ಉದ್ದೇಶ ಅಷ್ಟೆ. ಯಾಕೆ ನಾವೊಂದು ಸಭೆಯಲ್ಲಿ ಹೋದ ತಕ್ಷಣ ಸಭೆ ಮೇಲಿರೋ ಸ್ಟೇಜಲ್ಲಿರೋರನ್ನು ಮಾತ್ರ ನೋಡ್ತೀವಿ, ಆ ಸ್ಟೇಜ್ ಹಾಕಿದವರನ್ನು ನೋಡಲ್ಲ. ಅದೇನಾದ್ರು ನಮ್ಮ ಭಾರತಕ್ಕೆ ಸ್ವಲ್ಪ ಮಟ್ಟಿಗೆ ಬಂತು ಅಂದರೆ ಈಗಿರೋ ಪ್ರಧಾನಿ ದಸೆಯಿಂದ. ಯಾಕೆ ಕಾರ್ಯಕರ್ತರನ್ನು MLC MP ಮಾಡಿದ್ದ ಚರಿತ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಈ ಸಲ ದೇಶ ಅಂದ್ಕೊಳ್ತೀವಿ. ಯಾಕಂದರೆ ನಾನೊಂದ್ಸಲಿ ಕೇಳಿದ್ದೆ ಡೆಲ್ಲಿಲಿ ಒಂದು ಮೀಟಿಂಗ್ ಆದಾಗ, ಬರೀ ವಾಲ್ ಪೋಸ್ಟ್ ಹಚ್ಚೋನು ಹಚ್ಚತಾನೇ ಇರಬೇಕು, ಅವರಿಗೆಲ್ಲ ಹಾಗಾದ್ರೆ ಪೋಸ್ಟಿಂಗ್ ಇಲ್ವಾ ಅಂತ ಒಂದು 4-5 ತಿಂಗಳ ಹಿಂದೆ. ಅದಾದಮೇಲೆ ಇದೊಂದು ಹೊಸ ಹಿಸ್ಟ್ರಿ ಕ್ರಿಯೇಟ್ ಆಯಿತು. ಖುಷಿನೂ ಆಯಿತು. ಯಾಕೆ ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್, ಟು ದ ಪೀಪಲ್ ಅನ್ನೋದು ಡೆಮೋಕ್ರಸಿ. ಅದನ್ನು ಭಾರತ ಈ ಸಲ ಪ್ರೂವ್ ಮಾಡಿದೆ. ಮತ್ತು ಇನ್ನೊಂದು ಖುಷಿ ಅಂದರೆ ಬೆಳತಂಗಡಿ ಅನ್ನೋಕ್ಕಿಂತ ಇವತ್ತು ಬೆಳಕಿನ ಅಂಗಡಿ ಅಂತ ಹೇಳ್ಬೋದು. ಎಲ್ಲ ಕಡೆ ಬೆಳಕು ಕಾಣ್ತಾ ಇದೆ. ಒಬ್ಬ ಕೋಟ್ಯಾಧಿಪತಿ ಸೇರಿ ಈ ಫಂಕ್ಷನ್ ಮಾಡಿದ್ದಾನೆ ಅಂತ ನಾನು ನಂಬಲಿಕ್ಕೆ ರೆಡಿ ಇಲ್ಲ. ನಾನು ಮೊನ್ನೆನೂ ಹೇಳಿದೆ, ನಿಮ್ಮ ಆಶ್ರಮದಲ್ಲಿ VVIP ಇಲ್ವಾ ಅಂತ. ಯಾರು ಒಳ್ಳೆಯವನು ಅವನು VIP, ದುಡ್ಡಿದ್ದವನಲ್ಲ ಅಂತ. ಹೃದಯ ಶ್ರೀಮಂತಿಕೆ ಇದ್ದವನು VIP. ಅದು ಇಲ್ಲಿ ಇವತ್ತು ಪ್ರೂವ್ ಆಗಿದೆ. ಯಾಕಂದರೆ ಇಲ್ಲಿರೋರು ಎಲ್ಲರೂ ಮಿಡಲ್ ಕ್ಲಾಸ್ ಅವ್ರು ಜಾಸ್ತಿ ಇದ್ದೀರಿ. ಅವರೆಲ್ಲರ ಹೊರೆ ಕಾಣಿಕೆ ಸೇರಿ ಇವತ್ತು ಅನ್ನಪೂರ್ಣೆ ಅಲ್ಲಿದ್ದಾಳೆ ಅಂದ್ಕೊಳ್ತೀನಿ. ಅಷ್ಟು ದೊಡ್ಡ ಹೊರೆ ಆಗಲಿಕ್ಕೆ. ಯಾಕೆ ತುಂಬ ದುಡ್ಡಿದ್ದವ್ ನಾನು ನೋಡಿದ್ದೀನಿ ದೇವಸ್ಥಾನದಲ್ಲಿ, ಅವನು 500 ರೂಪಾಯಿ ಹಾಕೋದೇ ದೊಡ್ಡ ಡೌಟ್. ನಮ್ಮ ಮಿಡಲ್ ಕ್ಲಾಸ್ ಅವ್ರು ಏನು ಮಾಡ್ತಾರೆ ಅಂದರೆ, ಅವನ ಹತ್ರ ಏನಿದೆ ಅದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡ್ತಾನೆ. ಇವತ್ತು ಧರ್ಮ ನಿಂತಿದೆ ಅಂದರೆ ಸಾಮಾನ್ಯ ಪ್ರಜೆಗಳಿಂದ ನಿಂತಿರೋದು.
ಇನ್ನೊಂದು ಸೌತ್ ಕೇಂದ್ರ ಸುಮಾರನ್ನು ಕೊಟ್ಟಿದೆ. ಸೌತ್ ಅಂದರೆ ದಕ್ಷಿಣ ಅಂತ, ಜ್ಞಾನದ ದಿಕ್ಕು. ಯಾಕಂದರೆ ವಿವೇಕಾನಂದರದ ಸ್ಪಾರ್ಕ್ ಇರೋ ಒಬ್ಬರು MLA ಕೊಟ್ಟಿದೆ ಬೆಳತಂಗಡಿ, ಹರೀಶ್ ಪುಂಜಾ ಅವರು. ಯಾಕಂದರೆ ಆ ಮಾತಲ್ಲಿ ಬೆಂಕಿ ಇದ್ದ ಹಾಗೆ. ನಾನು ಮೊನ್ನೆ ತಿರುಪತಿಗೆ ಹೋಗ್ತಾ ಇದ್ದೆ, ಯಾರೋ ಅವರ ಸ್ಪೀಚ್ ತೆಗೆದುಕೊಟ್ರು. ನಾನೆಲ್ಲ ಒಳ್ಳೆ ಶಿವಾಜಿ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ. ಒಂದು ಶಿವಾಜಿ ಆಯಿತು ಸೌತ್ ಕೇಂದ್ರಕ್ಕೆ, ಹಾಗೇ ಇತ್ತು ಆ ಲುಕ್. ನಾನಿವತ್ತು ಬಂದ ತಕ್ಷಣ ಪೇಟ ನೋಡಿದ ಫೇಸ್ ಕಟ್ಟೆ ಇತ್ತು. ನಾನು ಅವರು ಎರಡನೇ ಭೇಟಿಯನ್ನು ಕೊಳ್ತೀನಿ. ಇವತ್ತೊಂದಿನ ಮುಖ್ಯಮಂತ್ರಿಗಳ ಮನೇಲಿ ನೋಡಿದ್ದೆ. ಹಾಗಾಗಿ ಅವರಿರೋ ತನಕ ಬೆಳತಂಗಡಿಗೆ ಕತ್ತಲೆ ಬರಲ್ಲ, ಬೆಳಕೇ ಇರುತ್ತೆ ಯಾವಾಗಲೂ, ಅಷ್ಟು ಗ್ಯಾರಂಟಿ ಇದೆ. ಯಾಕೆ ಒಬ್ಬ MLA ಆದವನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರ್ಬೇಕಂತ ಆ ಕ್ವಾಲಿಟಿ ಹರೀಶ್ ಪುಂಜಾ ಅವ್ರ ಹತ್ರ ಇದೆ. ಇವತ್ತು ಅದು ಅವರ ಆ್ಯಕ್ಷನಲ್ಲಿ ಗೊತ್ತಾಗ್ತದೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ಫಂಕ್ಷನ್ಸ್ ಏನೋ ಮಾಡಿದ್ವಿ, ಈ ದೈವ ನೇಮದಿಂದ ನಾವೇನು ಕಲ್ತ್ಕೊಂಡ್ವಿ ಅಂತ. ಯಾಕೆ ಒಬ್ಬ ಪ್ರಪಂಚದಿಂದ ನಾವು ಬೇರೆ ಯಾರ್ಯಾರಿಗೂ ಸೌದಿದ್ದೀವಿ, ಹೆಂಡತಿ ಮಕ್ಕಳು ಗರ್ಲ್ಫ್ರೆಂಡು ಅವರು ಇವರು ಆ ಎಲ್ಲ ಸೌದಿದ್ದೀವಿ, ಶರೀರವನ್ನು ಆಯುಷ್ಯನ್ನು, ಅದೆಲ್ಲ ನಮ್ಮನ್ನು ಬಂಧನಕ್ಕೆ ಮಣ್ಣಿಗೆ ತಗೊಂಡು ಹೋಗುತ್ತೆ. ಯಾವಾಗ ನೀವು ದೇಶಕ್ಕೋಸ್ಕರ ಶೋಷಣೆ ವಿರುದ್ಧ ಸವಿತೀರಿ ಅವತ್ತು ನಿಮ್ಮನ್ನು ಕೋಟಿ ಚೆನ್ನೈಯಾಗಿ ಮಾಡುತ್ತೆ. ನಾವು ಅಂಥವ್ರಾಗಬೇಕು. ಆವಾಗ ಮಾತ್ರ ನಾವೀ ಬರೀ ಆಚರಣೆ ಅಲ್ಲ, ಅದು ಅನುಭವಕ್ಕೆ ತರಬೇಕು ಅಂತ. ಯಾಕಂದರೆ ನಾನು ಸುಮಾರು ಕಡೆ ದೇವಸ್ಥಾನದಲ್ಲಿ ನೋಡಿದ್ದೀನಿ, ಬರೀ ಆಧ್ಯಾತ್ಮ ಶುಷ್ಕ ಆಗಿದೆ. ಕೋಟಿ ಚೆನ್ನಯ್ಯ ನಮ್ಮನ್ನು ಇದೆಲ್ಲ ಅಪೇಕ್ಷೆ ಪಡೋಕ್ಕಿಂತ ಆ ಶೋಷಣೆ ವಿರುದ್ಧ ಅವರ 4 ಫೇಸನ್ನು ಇವತ್ತು ಕಾರಲ್ಲಿ ಬರ್ತಾ, ಪುರ್ಸೊತ್ತಿರಲಿಲ್ಲ, ಹಾಗಾಗಿ ಕಾರಲ್ಲಿ ಬರ್ತಾ ನಾನು ಅವರನ್ನು ಸ್ಟಡಿ ಮಾಡಿದ ಹಾಗೆ ಬರ್ಕೊಂಡೆ. ಒಂದು, ಅವರಲ್ಲಿದ್ದ ಕರ್ಮ ಸಿದ್ಧಾಂತ, ಕೃಷಿ ಮಾಡ್ತಾ ಇದ್ರಂತೆ, ಯಾರನ್ನು ಡಿಪೆಂಡ್ ಆಗ್ತಿರಲಿಲ್ಲ, ಮೋಸ ಇಲ್ಲದ ಒಂದು ಉದ್ಯೋಗ ಕೃಷಿ, ಮತ್ತೆಲ್ಲದರಲ್ಲೂ ಮೋಸ ಇದೆ. ಇನ್ನೊಂದು ನ್ಯಾಯ ಸಿದ್ಧಾಂತ, ಅವ್ರ ತಾಯಿ ಕೊಟ್ಟು ಮಾತಿಗೆ ರಾಜನ ಹತ್ರ ಅವರು ಯುದ್ಧಕ್ಕೆ ನಿಲ್ತಾರೆ. ಅದಾದಮೇಲೆ ನಾನು ನೋಡಿದ ಹಾಗೆ ಕಾರಣ ಜನ್ಮರು ಅಂತ ಹೇಳಿ, ಯಾಕೆ ಮನುಷ್ಯರು ವೀರ್ಯದಿಂದ ಬರುವುದೊಂದುಂಟು, ಅದು ಬಿಟ್ಟು ಬೆಳಕಿನ ರೂಪದಲ್ಲಿ ಪ್ರಪಂಚಕ್ಕೆ ಬರೋರಿದೆ, ಅವರನ್ನು ಹಿರಣ್ಯ ಗರ್ಭರು ಅಂತ ಹೇಳ್ತಾರೆ, ಅಥವಾ ಆಧಿಕಾರಿಕ ಪುರುಷರು ಅಂತ. ಮಧ್ವಾಚಾರ್ಯರು, ರಾಮಾನುಜರು, ಶಂಕರರು ಅಥವಾ ತೀರ್ಥಂಕರರು, ಬುದ್ಧ. ಜಾಸ್ತಿ ಹೇಳೋದು ಯಾಕೆ, ಸೌತ್ ಕೇಂದ್ರಕ್ಕೆ ಕೋಟಿ ಚೆನ್ನಯ್ಯ ಅವರು ಬುದ್ಧನಿಗಿಂತ ಮೀರಿದವರು. ಯಾವಾಗ ಪ್ರಪಂಚದಲ್ಲಿ ಅಸಮಾನತೆ, ಶೋಷಣೆ ಅಥವಾ ಮೇಲು ಕೀಳು ಬರುತ್ತೋ ಆವಾಗ ಭಗವಂತ ಇಂಥವರನ್ನು ಕಳಿಸ್ತಾನಂತೆ. ಯಾಕೆ ದೇವರಿಗೆ ಮೇಲೂ ಇಲ್ಲ ಕೀಳೂ ಇಲ್ಲ, ಅದು ನಮ್ಮ ಬುದ್ಧಿಲಿರೋದು. ಮತ್ತು ಇನ್ನೊಂದು, ಈ ಸಿಟಿಯಲ್ಲಿದ್ದು ಅಥವಾ ವಿದ್ಯೆಯೆಲ್ಲ ಇದ್ದು ಎಲ್ಲ ಪಾಸಿಬಿಲಿಟಿ ಇದ್ದು ಅವರು ಇಷ್ಟು ದೊಡ್ಡ ಕ್ರಾಂತಿ ಮಾಡಿದರೆ ಅದು ದೊಡ್ಡ ವಿಚಾರ ಅಲ್ಲ. ಈಗಷ್ಟೇ ಸ್ವಾಮೀಜಿ ಹೇಳಿದರು, ನಾವು ಯಾರ್ಯಾರ್ದೋ ಕ್ರಾಂತಿ ಓದ್ತೀವಿ, ನಿಜವಾದ ಕ್ರಾಂತಿ ನಮ್ಮ ಸೌತ್ ಕೇಂದ್ರದಲ್ಲೇ ಕೋಟಿ ಚೆನ್ನೈದಕ್ಕಿಂತ ದೊಡ್ಡ ಕ್ರಾಂತಿಕಾರರು ನಿಮಗೆ ಪ್ರಪಂಚದಲ್ಲಿ ಹುಡುಕಿದರೆ ಸಿಗಲಿಕ್ಕಿಲ್ಲ. ಯಾಕೆ, ಯಾವ ಬಲ ಇಲ್ಲದೆ ಸಂಘಟನೆ ಮಾಡಿ ಒಂದು ಸೊಸೈಟಿಗೋಸ್ಕರ, ನೊಂದವರಿಗೋಸ್ಕರ ನ್ಯಾಯ ಕೇಳಿದ್ದು ಕ್ರಾಂತಿ ಪುರುಷರು ಮತ್ತು ಕಾರಣ ಪುರುಷರು. ತಪಸ್ಸಲ್ಲೂ ಹಾಗೆ, ನಾನು ಅವರ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾ ಇದ್ದೆ. ಧ್ಯಾನ ಮಾಡಿ ನಾಗಬ್ರಹ್ಮನನ್ನು ಒಲಿಸ್ಕೊಳ್ತಾರಂತೆ. ಇನ್ನೊಂದು, ಅವರನ್ನು ಸೋಲ್ಜರ್ ಅಂತ ಹೇಳಿದರೂ ತಪ್ಪಾಗಲ್ಲ. ಇವತ್ತು ನಮ್ಮ ಈ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಎಲ್ಲ ಬರೋಕ್ಕೆ ಮೊದಲು ಒಂದು ಕೋರ್ಟ್ ಪ್ರಪಂಚಕ್ಕಿತ್ತು ಅಂದರೆ ಇವತ್ತು ನಮ್ಮ ಕರಾವಳಿ ಭಾಗ ಉಳ್ಕೊಂಡಿದೆ ಅಂದರೆ ಅದು ದೈವಸ್ಥಾನ ಅನ್ನೋ ದೊಡ್ಡ ಕೋರ್ಟ್ಗಳಿವೆ. ನಾವು ಮೊನ್ನೆ ಒಬ್ಬರಿಗೆ ಹೇಳ್ತೀವಿ, ಧರ್ಮಸ್ಥಳಕ್ಕೆ ಜನ ಹೆದರಲ್ಲ, ಅಲ್ಲಿರೋ ಅಣ್ಣಪ್ಪ ಅನ್ನೋ ದೈವಕ್ಕೆ ಹೆದರ್ತಾರೆ. ಹೆಸರು ಹೇಳಲಿಕ್ಕೆ ಹೆದರೋದು ಅದಕ್ಕೆ. ಯಾಕೆ, ಶಿವನ ದೇವಸ್ಥಾನ ಸುಮಾರು ಉಂಟು. ದೇವ್ರಿಗೆ ಕ್ಷಮಿಸ್ಬೋದು, ದೈವಗಳಿಗೆ ಕ್ಷಮಿಸಲ್ಲ. ನಾನು ನೋಡಿದ್ದೀನಿ ದೈವ ಕೋಲಲ್ಲಿ, ನಮ್ಮ ಆಶ್ರಮದಲ್ಲೂ ಅಣ್ಣಪ್ಪ ಸ್ವಾಮಿ, ಕಲ್ಕುಡ, ಪಂಜರುಳ್ಳಿ ಎಲ್ಲ ಇದ್ದಾರೆ, ನಮ್ಮ ತಂದೆ ಮನೆ ದೈವ ಅದು. ಅಲ್ಲಿ ತಪ್ಪು ಮಾಡಿದಾಗ ನಾನು ನೋಡಿದ್ದೀನಿ, ಅದು ಹೀಗೆ ತೋರಿಸ್ತಾ ಇರುತ್ತೆ, ಒಗ್ಗಟ್ಟಲ್ಲಿರಿ ಅಂತ. ಎರಡನೇದೊಂದು ತೋರಿಸುತ್ತೆ, ತಪ್ಪು ಮಾಡಿದಾಗ ಒಂದ ನೀನು ಹೋಗ್ತೀಯ, ಅವನು ಹೋಗ್ತೀಯ, ತೀರ್ಮಾನ ತಗೊಂಡು ಬನ್ನಿ. ಅಲ್ಲಿ ನೋ ಕಾಂಪ್ರಮೈಸ್. ನಾವು ಕೋರ್ಟಲ್ಲಿ ದುಡ್ಡು ಕೊಟ್ಟು ಲಾಯರನ್ನು, SIನೆಲ್ಲ ಬುಕ್ ಮಾಡ್ಬೋದು, ದೈವಗಳನ್ನು ಬುಕ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸೌತ್ ಕೇಂದ್ರದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ನ್ಯಾಯ ಉಳಿದಿದೆ. ಅದು ನಿಮ್ಮ ಈ ಹಳ್ಳಿಲಿ ದೈವಸ್ಥಾನಗಳಿರೋದ್ರಿಂದ. ಇನ್ನೊಂದು, ಮನೆಯಲ್ಲಿ ಜನಕ್ಕೆ ಭಯ ಬಂದಾಗ
ಒಂದು ಧೈರ್ಯ ಇರುತ್ತೆ. ಮನೆ ಬೀಗ ಹಾಕ್ತಾ, ನಮ್ಮ ಮಲೆನಾಡಲ್ಲೆಲ್ಲ ಬೀಗ ಹಾಕೋಬೇಕಾದ್ರೆ ಕಳ್ಳ ಬರ್ತಾನೆ. ನಮ್ಮ ಸೌತ್ ಕೇಂದ್ರದವರಿಗೆ ಆ ಭಯ ಇಲ್ಲ. ಯಾಕೆ? ಒಳಗಡೆ ದೈವಗಳಿದೆ ಅನ್ನೋ ಒಂದು ನಂಬಿಕೆ ಉಂಟು ಇವತ್ತು. ಯಾಕೆ? ಕೊರಗಜ್ಜನ ಕಾರಣಿಕ ಸುಮಾರು ನಾನು ನೋಡಿದೆ ಯೂಟ್ಯೂಬಲ್ಲೆಲ್ಲ. ಮತ್ತು ಕೊಡಿಮಣತ್ತಾಯದ್ದು ಒಂದು ಕಾರಣಿಕ ಏನು ಹೋದ ವರ್ಷದ್ದು ಯಾವುದೋ ಒಂದು ವಿಡಿಯೋ ನೋಡಿದ್ದೆ. ಸೊ ದೇವರ ಸಿಗ್ತಾರೋ ಅಲ್ಲ, ದೇವರ ಅಂಶ ಅಥವಾ ದೇವದೂತರು ಅಂತ ಹೇಳ್ಬೋದು ಈ ದೈವಗಳಿಗೆ. ಅವರುಗಳ ನಂಬಿಕೆಯಲ್ಲಿ ನಮ್ಮಲ್ಲಿನ್ನೂ ಒಗ್ಗಟ್ಟಿದೆ. ಮತ್ತು ದೈವಗಳ ರೂಪದಲ್ಲಿ ಭಗವಂತ ನಮ್ಮನ್ನು ಸ್ಪಂದಿಸಬೇಕಾದ್ರೆ ಶಾಸ್ತ್ರಗಳು ಬೇಕಾಗಿಲ್ಲ, ಅವನಿಗೆ ಭಕ್ತಿ ಮಾತ್ರ. ಇವತ್ತು ದೈವಗಳು ನೀವು ತಂದೆ ಹೊರೆ ಕಾಣಿಕೆಯಲ್ಲಿ ಆ ಕಾಣಿಕೆ ನೋಡಿರಲ್ಲ, ನಿಮ್ಮ ಭಾವನೆ ಇದೆಯಲ್ಲ ಅದನ್ನು ತುಂಬಿಸಿ ತಂದು ಇಲ್ಲಿ ಕೂಡಿಟ್ಟಿದ್ದೀರಿ ಇವತ್ತು. ಅದು ನಮ್ಮಲ್ಲಿರೋ ಒಗ್ಗಟ್ಟನ್ನು, ನಮ್ಮ ದೈವಸ್ಥಾನಗಳಿರೋದು ನಮ್ಮನ್ನು ಒಟ್ಟಿಗೆ ಸೇರಿಸಲಿಕ್ಕೆ. ಈ ಬಜರಂಗ ದಳ, ಹಿಂದೂ ಪರಿಷತ್ಗಿಂತ ಮೊದಲು ಸಂಘಟನೆ ಉಳಿದಿತ್ತು ಅಂದರೆ ಅದು ದೈವಗಳಿಂದ. ಯಾಕೆ? ಸಂಘಟನೆ ಶುರು ಮಾಡಿದ್ದೇ ದೈವಗಳು. ಇವತ್ತು ನೀವು ಇಷ್ಟು ಜನ ಸೇರಿದ್ದೀರಿ ಅಂದರೆ ಯಾವುದೋ ಮನೆ ಫಂಕ್ಷನಿಗಲ್ಲ, ನಮಗೋಸ್ಕರ ಕಷ್ಟಪಟ್ಟು ತನ್ನ ಪ್ರಾಣವನ್ನೇ ಇಟ್ಟು ಕೊನೆ ತನಕ ಸತ್ಯವನ್ನು ಬಿಡದೆ, ಒಂದು ಟಾಪಿಕ್ ಇದೆ ಕೋಟಿ ಚೆನ್ನೈ, ಸತ್ಯವನ್ನು ಬಿಡದೆ ಹಿಂದೆಯಿಂದ ಬಾಣ ಬಿಟ್ಟರು ಅವರಲ್ಲೂ ಒಗ್ಗಟ್ಟಾಗಿರಿ ಅಂಥೇಳಿ ಅಹಿಂಸೆಯನ್ನು ಬೋಧಿಸಿ ಪ್ರಪಂಚಕ್ಕೆ ಮಹಾತ್ಯಾಗಿಗಳಾಗಿ, ದೈವಗಳಾಗಿ, ಎಷ್ಟೋ ಜನಕ್ಕೆ ಹೀರೋಗಳಾಗಿ, ದೇವರಾಗಿ ನಿಂತಿದ್ದಾರೆ ಅಂದರೆ ಅವರ ಆದರ್ಶಗಳಿಂದ. ನಾವು ಯಾವಾಗ ಬರೀ ರಾಮನಾಮ ಹೇಳಿದರೆ ಸಾಕಾಗಲ್ಲ, ರಾಮನ ಹಾಗೆ ಬದುಕು ಅಭ್ಯಾಸ ಮಾಡಬೇಕು. ನಾನು ಮೊನ್ನೆ VHP ಹೆಡ್ ಅಲೋಕ್ ಅವರಿಗೆ ಹೇಳಿದೆ, ರಾಮಂದೇನೋ ಮಂದ್ರ ಆಯಿತು, ನಾವು ರಾಮಂತರ ನಮ್ಮ ಹೃದಯದಲ್ಲಿ ಆದರ್ಶಗಳನ್ನು ಇಟ್ಕೊಂಡು ಬದುಕಿದಾಗ ಮನೆ ಮನಸ್ಸು ರಾಮ ಮಂದಿರ ಆಗುತ್ತೆ. ಅದಾಗಬೇಕೀಗ. ನಾವು ಬರೀ ರಾಮ ರಾಮ ಹೇಳಿದರೆ ಏನು ಯೂಸ್ ಇಲ್ಲ. ಈಚೆಯಿಂದ ರಾಮ ರಾಮ ಅಂತ ಹೇಳಿ ಇನ್ನೊಬ್ರಿಗೆ ಹೊಟ್ಟೆ ಕಿಚ್ಚು ಬಯಸಿದ್ರೆ ಶಕುನಿ ಬುದ್ಧಿ ಮಾಡಿದಾಗ ಆಯ್ತಲ್ಲ, ಬಾಯಲ್ಲಿ ರಾಮನಾಮ ಹೇಳಿ ಅಲ್ವಾ. ನಾನು ಹೇಳ್ತಿದ್ದೆ ರಾಮಾಯಣ ಹೊರಗಿಲ್ಲ, ಮನೇಲಿರೋ ಚಾಡಿ ಹೇಳೋ ಅತ್ತೆ ಮಂತರೆ ತನ್ನ ಮಕ್ಕಳನ್ನು ಬೇರೆ ಬೇರೆ ನೋಡೋಳು ಕೈಕೇಯಿ, ಸದಾಕಾಲ ಇನ್ನೊಬ್ಬರ ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಾ ಇರೋನು ಧೃತರಾಷ್ಟ್ರ, ಸದಾ ಭಕ್ತಿಯಲ್ಲಿ ತನ್ನನ್ನು ಇಟ್ಕೊಂಡವನು ಹನುಮಂತ, ತಂದೆಗೋಸ್ಕರ ಕಾಡಿಗೆ ಹೋಗೋವನು ರಾಮ. ನಮ್ದು ಈಗ ನಮ್ಮ ಹುಡುಗರೆಲ್ಲ ಹಾಗಲ್ಲ, ತಂದೆಯನ್ನು ಕಾಡಿಗೆ ಹಟ್ಟಿ ನಾವು ಊರಲ್ಲಿರ್ತೀವಿ. ಹಾಗಾದರೆ ನಾವೇನು ಅಂತ ರಾವಣ. ಆಮೇಲೆ ತೀರೋದ್ಮೇಲೆ ಗೋಕರ್ಣದಲ್ಲಿ ಹೋಗಿ ಅವರಿಗೆ ತೆಂಗಿನಕಾಯಿ ಮೊಸರನ್ನ. ನಾವು ಇವತ್ತು ಬೆಳಗ್ಗೆ ಹೇಳುತ್ತೆ, ಅಜ್ಜಿ ಒಂದು ಮನೆಗೆ ಹೋಗಿ ಬಂದೆ ಇಲ್ಲಿ ಬರೋ ಮೊದಲು, ಆ ಮನೇಲಿ ಪಾಪ ಪಾದ ಪೂಜೆ ಮಾಡಲಿಕ್ಕೆ ಇಟ್ಟಿದ್ರು ನನಗೆ. ನಾನು ಹೇಳಿದೆ, ನಿನ್ನ ತಾಯಿನ ಕರೆದು ಮೊದಲು ಮಾಡು. ಈ ದೈವಗಳೆಲ್ಲ ನಿನಗೆ ಕಾಣಲ್ಲ, ಕಣ್ಣಿಗೆ ಕಾಣೋ ಒಂದು ದೇವರಿದ್ದಾರೆ, ಅದು ನಿನ್ನ ತಂದೆ ತಾಯಿ, ಮೊದಲು ಅವರಿಗೆ ನಮಸ್ಕಾರ ಮಾಡು. ಸತ್ಯ ಸಮೇತ ನಮ್ಮ ಆಶ್ರಮದಲ್ಲಿ ಸುಮಾರು ಡಿವೋಟಿಗಳ ಮನೇಲಿ ಅವರ ತಂದೆ ತಾಯಿಗೆ ಪೂಜೆ ಅಲ್ವಾ. ಕೋಟಿ ಚೆನ್ನಯ್ಯ ಅವರನ್ನು ಬರಲಿಕ್ಕೆ ಕಾರಣ, ನನಗೆ ತುಳು ಬರಲ್ಲ ಜಾಸ್ತಿ, ಏನು ಬೈದರ್ತಿ ದೇಯಿ ಬೈದರ್ತಿ, ಮೊಟ್ಟೆಯಿಂದ ಹುಟ್ಟಿದ್ರಂತೆ, ಅಂದರೆ ದ್ವಿಜ ಅಂತ. ಮನುಷ್ಯನಿಗೆ, ಬ್ರಾಹ್ಮಣನಿಗೆ ಎರಡನೇ ಹುಟ್ಟು, ಒಂದು ಜನ್ಮದಿಂದ, ಇನ್ನೊಂದು ಜ್ಞಾನದಿಂದ. ಅದಕ್ಕೆ ಅವನಿಗೆ ಬ್ರಹ್ಮೋಪವೀತ ಹಾಕ್ತಾರೆ, ಅದಕ್ಕೆ ಅವನಿಗೆ ದ್ವಿಜ ಅಂತ ಕರೀತಾರೆ. ಆ ಜ್ಞಾನದಿಂದ ಹುಟ್ಟಿದವಳವಳು. ಮತ್ತು ಕೋಟಿ ಚೆನ್ನಯ್ಯ ಅನ್ನೋದು ನಾನು ನೋಡಿದಾಗೆ ಸೂರ್ಯನ ಅಂಶದಿಂದ ಒಬ್ಬರು ಹುಟ್ಟಿದ್ರು, ಇನ್ನೊಬ್ಬರು ನಾಗನ ಅನುಗ್ರಹದಿಂದನೋ ಬ್ರಹ್ಮನ ಅನುಗ್ರಹದಿಂದನೋ ಹುಟ್ಟಿದ್ರು. ಸೊ ಭಗವಂತ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಕಾಲಕ್ಕೂ ನಮ್ಮ ಮಟ್ಟಿಗೆ ಇಳಿದು ನಮ್ಮನ್ನು ಬದಲಾವಣೆ ತರಲಿಕ್ಕೆ ನೋಡ್ತಾನೆ. ಹಾಗಾಗಿ ನಾವು ಬದಲಾಗುವ ಈ ಒಗ್ಗಟ್ಟೇನು ಎಕ್ಸಲೆಂಟ್ ಮಾಡಿದ್ದೀರಿ ಈ ಪ್ರೋಗ್ರಾಮನ್ನು, ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಅದು ಹಳ್ಳಿಯವರೆಲ್ಲ ಸೇರಿ ಮಾಡಿದ್ದೀರಿ. ಯಾವ ಇಂಟೆಲಿಜೆನ್ಸ್ ಅದೇ ಹೇಳಿದ್ನಲ್ಲ, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದರೆ ಅದು ದೊಡ್ಡ ವಿಶೇಷ ಅಂತ ಕಾಣ್ತಾ ಇರಲಿಲ್ಲ. ಇದರ ಹಿಂದೆ 15 ದಿನದ ಶ್ರಮ ಮಿನಿಮಮ್ ಇದೆ ನಂಗೆ ಗೊತ್ತಿದ್ದಾಗ. ಇಷ್ಟು ನೀಟಾಗಿ ಮಾಡಲಿಕ್ಕೆ ನಾನು ಬರ್ತಾ ಕಂಬ ಎಲ್ಲ ನೋಡ್ತಾ ಇದ್ದೆ, ಆ ಚಪ್ಪರಕ್ಕೆ ಹಾಕಿದ ಕಂಬ. ಸುನೀಲ್ ಹತ್ರ ಕೇಳಿದೆ, ಎಷ್ಟು ದಿನ ಬೇಕು ಇದನ್ನು ಮಾಡಲಿಕ್ಕೆ? ಇದನ್ನು ಮಾಡಲಿಕ್ಕೆ 2 ದಿನ ಬರೀ ಕಂಬ ಕ್ಲೀನ್ ಮಾಡಲಿಕ್ಕೆ ಬೇಕಾಗುತ್ತೆ. ಆ ನಿಮ್ಮ ಶ್ರದ್ಧೆಗೆ ನಿಜವಾಗಲೂ ಇವತ್ತು ಬೆಳಗ್ಗೆ ದೈವಗಳು
ಖುಷಿಪಟ್ಟರು, ಎಲ್ಲರೂ ಕಣ್ಣೀರು ಹಾಕಿದ್ರಿ ಆ ದೇವರ ನುಡಿ ಕೇಳಿ ಅಂತ ಕೇಳ್ಪಟ್ಟೆ. ನಿಜವಾಗ್ಲೂ ನೀವು ಈಗ ಕರೆದ್ರೆ ನಿಮ್ಮ ಈ ಶ್ರದ್ಧೆಗೆ ಮತ್ತೆ ದೇಹದರ್ಶಿ ಕೋಟಿ ಚೆನ್ನಯ್ಯ ಬರೋದ್ರಲ್ಲಿ ಸಂಶಯವೇ ಇಲ್ಲ. ಭತ್ತ ಬೀಸಿದ ಭತ್ತ ಮೊಳಕೆ ಹೊಡೆದ್ರೆ ಬರ್ತೀನಿ ಅಂತ ನಾ ಹೇಳಿದ. ಭಕ್ತಿಯಿಂದ ಇವತ್ತು ನಿಮ್ಮ ಹೃದಯ ಮೊಳಕೆ ಹೊಡೆದಾಗಿದೆ, ಇವತ್ತು ಅವನು ಬರಲೇಬೇಕು. ಹಾಗಾಗಿ ಇವತ್ತು ನಿಮ್ಮಿಂದ ನಾನು ಪಾಠ ಕಲ್ತಿದ್ದೀನಿ, ಹೇಗೆ ಒಗ್ಗಟ್ಟಲ್ಲಿ ಬದುಕ್ಬೋದು ಒಂದು ಹಳ್ಳಿಲಿ, ಹೇಗೆ ದುಡ್ಡಿಂದ ಅಲ್ಲ ದುಡಿತೀವಿ ಅನ್ನೋ ಧೈರ್ಯದಿಂದ ಒಗ್ಗಟ್ಟಿಂದ ಒಂದು ಊರನ್ನು ಒಟ್ಟು ಮಾಡ್ಬೋದು. ನಿಮ್ಮ MLA ಅವರಿಂದನೂ ನಿಮ್ಮ ಸಂಘಟಕರಿಂದನೂ ಮತ್ತು ನಮ್ಮ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿದರು ರತ್ನಾಕರ್ ಅಂತ ಅನ್ಸುತ್ತೆ. ಅವರೆಲ್ಲಿದ್ದಾರೆ ಗೊತ್ತಿಲ್ಲ, ಇದ್ದಾರೆ ಇಲ್ಲಿ? ನೀವೇ. ಹಾಗಾಗಿ ಅವರೆಲ್ಲರೂ ಇವತ್ತು ನನಗೆ ಗುರುಗಳು. ನನಗೆ ಬದುಕನ್ನು ಇವತ್ತು ನಿಮ್ಮ ಸೌತ್ ಕೇಂದ್ರ ಹೇಳಿಕೊಡ್ತು. ಇನ್ನೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ ನಾನು ಕೇಳೋದಿಷ್ಟೇ, ಬರೀ ದೇವಸ್ಥಾನಗಳನ್ನು ಇಷ್ಟಕ್ಕೆ ಸೀಮಿತ ಮಾಡಬೇಡಿ. ಅದನ್ನು ಯಾಕೆ ದೇವಸ್ಥಾನಗಳ ಕಾನ್ಸೆಪ್ಟ್ ಹಿಂದೆ ಹೀಗಿರಲಿಲ್ಲ. ದೊಡ್ಡ ದೊಡ್ಡ ಹಾಲ್ ಇರ್ತಿತ್ತು ಈ ತಮಿಳ್ನಾಡು ಟೆಂಪಲೆಲ್ಲ. ಯಾರೋ ಕೇಳಿದ್ರು ಯಾಕೆ, ಅಲ್ಲಿ ಹಿಂದೆ ಛತ್ರ ಲಾಡ್ಜ್ಗಳಿರಲಿಲ್ಲ ಉಳ್ಕೊಳ್ಳಿಕ್ಕೆ, ಅದು ದೊಡ್ಡ ದೊಡ್ಡ ಕೊಳಗಳಿರ್ತಿತ್ತು ಸೊಸೈಟಿಗೆ ಯೂಸ್ ಆಗಲಿ. ಇನ್ಮೇಲೆ ಆ ಹಳೆ ಕಾನ್ಸೆಪ್ಟ್ ಹಿಂದೂ ಸನಾತನ ಧರ್ಮ, ಹಿಂದೂ ಅಂದರೆ ಒಂದು ಅಂತ, ಇವತ್ತಿಲ್ಲಿ ಒಂದಾಗಿದ್ದೀರಿ. ಇವತ್ತು ಹಿಂದೂ ಅನ್ನೋ ಶಬ್ದಕ್ಕೆ ಅರ್ಥ ಈ ಜಾಗ ಗರಡಿ ತಂದುಕೊಟ್ಟಿದೆ. ಇದನ್ನು ಸಾಮಾಜಿಕ ಸೇವೆಗೂ ತನ್ನಿ. ಈ ನೇಮೋತ್ಸವದ ಟೈಮಲ್ಲಿ ಆರೋಗ್ಯ ಶಿಬಿರ, ನಾ ಮೊನ್ನೆ ಕೋಟಾ ಶ್ರೀನಿವಾಸ ಪೂಜಾರಿಗೆ ಹೇಳಿದೆ, ಕೊಲ್ಲೂರಲ್ಲಿರೋ ಹಣ ಅದನ್ನು ದೇವಿ ಅಂದರೆ ಕನ್ನಿಕೆ ಮದುವೆ ಆಗೋವರಿಗೆ ನಮ್ಮ ಪ್ರತಿ ಸೌತ್ ಕೇಂದ್ರದ ಹೆಣ್ಮಕ್ಳಿಗೆ ಒಂದೊಂದು ತಾಳಿ ಕೊಡಿ, ಅದರಿಂದ ಆ ಸುಮಂಗಲಿ ಖುಷಿ ಪಡ್ತಾಳೆ. ಅವತ್ತು ನಿಜವಾದ ಸುಮಂಗಲಿ ಪೂಜೆ ಆಗ್ತದೆ. ಪಾಪ ಅವರು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದರು. ಮತ್ತು ನಮ್ಮ ಸುಬ್ರಹ್ಮಣ್ಯದಲ್ಲಿರೋ ದುಡ್ಡನ್ನು ಬಡವರ ಎಜುಕೇಷನ್ನಿಗೆ ಇಡಿ, ಯಾಕಂದರೆ ಅವನು ಮಕ್ಕಳ ದೇವರು, ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಾನೆ. ಸೊ ಅದೇ ಥರ ಈ ಜಾಗವು ವಿದ್ಯಾದಾನ, ನಿರಾಶ್ರಿತಿಗೆ ಮನೆ, ಅಂಗವಿಕಲರಿಗೆ ಧನ ಸಹಾಯ, ಇದ್ರ ಜೊತೆಗೆ ನಾವು MLA ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಾನು ಸೇರಿಕೊಳ್ತೀನಿ, ಈ ಉದ್ಯೋಗ ಮೇಳ ಅಂಥದ್ದೆಲ್ಲ ಮಾಡಿದಾಗ ಇಲ್ಲಿರೋ ಎಷ್ಟೋ ಜನ ನಾನು ನೋಡಿದ್ದೀನಿ, RSS ಬಜರಂಗದಳ ಕಾರ್ಯಕರ್ತರೆಲ್ಲ ತುಂಬ ಓದಿರ್ತಾರೆ, ಕೆಲಸಕ್ಕೆ ಒದ್ದಾಡ್ತಾ ಇರ್ತಾರೆ. ಈ ಸಲ ನಮ್ಮ ಆಶ್ರಮ ಒಂದು ಕಮಿಟಿಯೇ ಮಾಡಿತ್ತಂತ ಅವರಿಗೋಸ್ಕರ. ಅಂಥದ್ದೆಲ್ಲ ಮಾಡಿದಾಗ ದೇವಸ್ಥಾನಗಳು ಒಂದು ಉದ್ಯೋಗ ಕ್ರಾಂತಿ, ಸಾಮಾಜಿಕ ಕ್ರಾಂತಿಗೂ ಸಾಕ್ಷಿ ಆಗ್ತದೆ. ಯಾಕಂದರೆ ನಮ್ಮ ಅಹಿಂಸೆಯನ್ನು ಬೋಧಿಸಿದ್ದು ಪ್ರಪಂಚಕ್ಕೆ ಜಿನಮನತನ, ಅವರಿಲ್ಲೇ ಇದ್ದಾರೆ. ಇವತ್ತು ನಮ್ಮ ಈ ಗೋಶಾಲೆಗಳು ಪ್ರೊಟೆಕ್ಟ್ ಆಗಿದೆ ಅಂದರೆ ಜಾಸ್ತಿ ಜೈನರ ಡೊನೇಷನ್ಸ್ ಉಂಟಲ್ಲಿ. ಯಾಕೆ ಅವರು ಅದನ್ನು ಪೂಜೆ ಅಂತಲೇ ಮಾಡ್ತಾರೆ. ನಾನು ಮೊನ್ನೆನೂ ಸರ್ಕಾರಕ್ಕೊಂದು ಹೇಳಿದೆ, ಪ್ರತಿ ಜಿಲ್ಲೆಯಲ್ಲೊಂದು ಗೋಶಾಲೆ ಮಾಡಿ ಅದಲ್ಲಿರೋ ಹುಡುಗರಿಗೆ ಉದ್ಯೋಗಕ್ಕೆ ದಾರಿ ಆಗಲಿ, ಗೋವು ಉಳಿಲಿ, ಉದ್ಯೋಗಕ್ಕೂ ದಾರಿ ಆಗಲಿ. ಹಾಗಾಗಿ ನಿಮ್ಮ ಈ ಎಲ್ಲ ಸೇವೆ ಜೊತೆಗೆ ಈ ವರ್ಷದಿಂದ ನಿಮ್ಮ ಜೊತೆಗೆ ಪ್ರತಿ ನೇಮೋತ್ಸವಕ್ಕೆ ನಾನು ಬರ್ತೀನೋ ಬರೋಕ್ಕಾಗುತ್ತೋ ಗೊತ್ತಿಲ್ಲ ನನ್ನ ಶೆಡ್ಯೂಲಲ್ಲಿ, ಆದರೆ ನಿಮ್ಮೆಲ್ಲರ ಒಗ್ಗಟ್ಟು ನೋಡಿ ಪ್ರತಿ ವರ್ಷ ನಮ್ಮ ಆಶ್ರಮದಿಂದ ನಾನಿರೋ ತನಕ ಈ ದೇವಸ್ಥಾನಕ್ಕೆ ಒಂದು 50,000 ನೇಮೋತ್ಸವಕ್ಕೆ ಅನ್ನದಾನಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದರಿಂದ ಏನೂ ಆಗಲ್ಲ, ಆದರೆ ನೀವೆಲ್ಲ ನಿಮ್ಮ ಶ್ರದ್ಧೆ ನೋಡಿ ನನಗೆ ಯಾಕೆ ಹಾಗೋ ಅನ್ನಿಸ್ತು. ಇವರೆಲ್ಲ ರಾಮ ಸೇತುವೆ ಕಟ್ಟಿದಾಗೆ ಅಳಿಲ್ ಥರ ಒಗ್ಗಟ್ಟಲ್ಲಿರಬೇಕಾದ್ರೆ ನಮ್ಮ ಹನುಮಂತನ ಪಾತ್ರವನ್ನು ನಮ್ಮ MLA ಮಾಡ್ತಾ ಇದ್ದಾರೆ. ಮೂಡುಬಿದ್ರೆ ಹೇಗಿದ್ದರೂ ಆಂಜನೇಯನಿಗೆ ಫೇಮಸ್ ಪಕ್ಕದೂರು. ಹಾಗಾಗಿ ನಿಮ್ಮ ಜೊತೆಗೂ ನಾನು ಸೇರಿಕೊಳ್ಳೋಣ. ಗೆಸ್ಟಾಗಂತೂ ನಾನಿಲ್ಲಿ ಇವತ್ತಿಗೆ ಬರಲಿಲ್ಲ, ಒಂದು ಸುಮ್ಮನೆ ಬಂದೆ ಇಲ್ಲಿ ನೋಡೋಣ ಅಂಥೇಳಿ. ನಿಮ್ಮ ಸಂಘಟನೆ ಖುಷಿ ಆಯಿತು. ಇಲ್ಲಿಂದ ಹೋಗ್ತಾ ನಿಮ್ಮನ್ನೆಲ್ಲ ಗುರುಗಳಾಗಿ ತಗೊಂಡು ನಾನೊಂದು ವಿದ್ಯಾರ್ಥಿಯಾಗಿ ಇಲ್ಲಿಂದ ಇವತ್ತು ಹೊರಗೆ ಹೋಗ್ತಾ ಇದ್ದೀನಿ. ಯಾಕೆ ಕಲ್ತಿದ್ದೆ ಜಾಸ್ತಿ ನಿಮ್ಮೆಲ್ಲರಿಂದ. ಯಾವ MBA ಇಂಜಿನಿಯರು MBBS ಅಲ್ಲಿ ಕಲೀಲಿಕ್ಕಾಗದಿದ್ದು ಹಳ್ಳಿಲಿರೋ ಇನ್ನೋಸೆಂಟ್ ಹೃದಯದಿಂದ ಕಲಿಬೋದಂತೆ. ಅದು ಇವತ್ತು ಸೌತ್ ಕೇಂದ್ರ ನನಗೆ ಕಲಿಸಿದೆ. ಈ ಊರು ಎಸ್ಪೆಷಲಿ ಹಳ್ಳಿ ನನಗೆ ಇವತ್ತು ಕಲಿಸಿದೆ. ಎಲ್ಲರಿಗೂ ಹೃದಯದಿಂದ ನಮಸ್ಕಾರ ಮಾಡ್ತಾ, ನಿಮ್ಮ ಪ್ರತಿ ಹೆಜ್ಜೆಗೂ ಆಶ್ರಮ, ನಾನು ಎಸ್ಪೆಷಲಿ ಇನ್ನೂ ಪುರ್ಸೊತ್ತಿದ್ರೆ ನೆಕ್ಸ್ಟ್ ನೇಮೋತ್ಸವಕ್ಕೆ ಕಸ ಹೊಡಿಲಿಕ್ಕೂ ನಾನು ಜಾಯ್ನ್ ಆಗ್ತೀನಿ ಇಲ್ಲಿ ದೇವಸ್ಥಾನಕ್ಕೆ. ಯಾಕೆ ಪ್ರತಿಯೊಬ್ಬರು ಸೇರಿದರೆ ಏನೋ ಒಂದಾಗುತ್ತೆ, ಹನಿ ಹನಿ ಸೇರಿದರೆ ಹಳ್ಳ ಅಂಥೇಳಿ. ಅದಿವತ್ತು ನಿಮ್ಮ ಊರು ಪ್ರತ್ಯಕ್ಷವಾಗಿ ಪ್ರೂವ್ ಮಾಡಿದೆ. ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾರಾಯಣ.